ಸಮಸ್ತ ನಾಡಿನ ನೇಕಾರರಿಗೆ ನಮಸ್ಕಾರ. ನನ್ನ ಪ್ರೀತಿಯ ಆತ್ಮೀಯ ನೇಕಾರ ಬಂಧುಗಳೇ, ಸುಮಾರು 25 ದಿನಗಳಿಂದ ನಾವು ಕೋವಿಡ್-19 ಕೊರೋನಾ ವೈರಸ್ಗೆ ಹೆದರಿ ನಮ್ಮ ಜೀವಗಳನ್ನು ರಕ್ಷಿಸಿಕೊಳ್ಳಲು ಉಳಿಸಿಕೊಳ್ಳಲು ಮನೆಯಲ್ಲಿದ್ದೀವಿ. ಭಾರತ ಪ್ರಧಾನಿ ಮೋದಿಜಿಯವರು ಕೈ ಮುಗಿದು ಕೇಳಿಕೊಂಡಂತೆ ನಮ್ಮ ರಕ್ಷಣೆಗಾಗಿ ನಮ್ಮ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ನಿಲ್ಲಿಸಿ ನಾವು ಮನೆಗಳಲ್ಲಿದ್ದೀವಿ. ಈಗಾಗಲೇ ನೇಕಾರನ ಬದುಕು ತುಂಬ ಕಷ್ಟಕರ ಆಗಿದೆ. ಪ್ರತಿನಿತ್ಯ ಜೀವನಕ್ಕೆ ತೊಂದರೆಯಾಗಿದೆ. ಅದು ನಮಗೆಲ್ಲರೂ ತಿಳಿದ ವಿಷಯ. ಈ ಸಂದರ್ಭದಲ್ಲಿ ಸ್ಥಳೀಯ ನೇಕಾರ ಸಂಘ ಸಂಸ್ಥೆಗಳು, ನೇಕಾರ ಮುಖಂಡರು, ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ನೇಕಾರ ಕಷ್ಟಗಳನ್ನು ಅರಿತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರಿಗೆ ಅನೇಕ ಸಂಘ ಸಂಸ್ಥೆಗಳ ಮುಖಾಂತರ ನಮ್ಮ ಕಷ್ಟಗಳನ್ನು ತಿಳಿಸಿದ್ದೀವಿ. ಹಾಗೂ ಭಾರತ ಪ್ರಧಾನಿ ಮೋದಿಜಿಯವರಿಗೂ, ಟೆಕ್ಸ್ಟೈಲ್ ಕಮಿಷನರ್ಗೆ, ಟೆಕ್ಸ್ಟೈಲ್ ಮಿನಿಸ್ಟರ್ಗೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನು ಇಮೇಲ್ ಮುಖಾಂತರ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನಮಗೆ ಒಂದು ಪ್ಯಾಕೇಜು ನೀಡುವುದು ಅಗತ್ಯ ಎಂದು ಎಲ್ಲರಿಗೂ ತಿಳಿದಿದೆ. ಹಾಗೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ನೇಕಾರ ಪರವಾಗಿರ್ತಾರೆ. ನೇಕಾರರು, ರೈತರು, ಪ್ರತಿ ಮನುಷ್ಯನ ಜೀವನಕ್ಕೆ 2 ಕಣ್ಣುಗಳು ಅಂತ ಎಲ್ಲರಿಗೂ ತಿಳಿದಿರೋ ವಿಷಯನೇ. ಈಗಾಗಲೇ ರೈತರಿಗೆ ಯಾವ ರೀತಿ ಸಹಾಯಗಳು, ಯಾವ ರೀತಿ ಒಂದು ಸೌಲಭ್ಯಗಳು ಕೊಡ್ತಾ ಇದ್ದಾರೋ ಅದನ್ನು ನೇಕಾರರು ಕೊಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ನಮ್ಮ ಮುಂದೆ ಇರೋ ಸವಾಲು ಏನೆಂದರೆ, ನಾವು ವಿದ್ಯುತ್ಮುಖದ ನೇಕಾರರು ಅಂತ ಗುರುತಿಸಿಕೊಳ್ಳಲು ನಮಗೂ ಯಾವುದೇ ಒಂದು ಸರ್ಕಾರದಿಂದ ID ಕಾರ್ಡ್ ಇಲ್ಲ. ಕೈಮಗ್ಗ ನೇಕಾರರಿಗೆ ಆಲ್ರೆಡಿ ಸರ್ಕಾರದಿಂದ ಗುರುತಿನ ಚೀಟಿಗಳನ್ನು ಕೊಡುವ ಪ್ರಯತ್ನವನ್ನು ಬಿದ್ದಿದ್ದಾರೆ. ಪಕ್ಕದ ರಾಜ್ಯಗಳಾದ ತಮಿಳುನಾಡು ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ಎಲ್ಲ ನೇಕಾರರಿಗೂ, ಕೈಮಗ್ಗದವರಾಗ್ಬೋದು, ಪವರ್ಲೂಮ್ನವರಾಗಿರ್ಬೋದು, ಎಲ್ಲರನ್ನೂ ಗುರುತಿಸಿ ಎಲ್ಲರಿಗೂ ಗುರುತಿನ ಚೀಟಿಗಳು ಕೊಟ್ಟು ಬೇಕಾದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ನಮ್ಮ ಪವರ್ಲೂಮ್ ಸೆಕ್ಟರು ಅನ್ಆರ್ಗನೈಸ್ ಸೆಕ್ಟರಲ್ಲಿದೆ. ದಯವಿಟ್ಟು ಇದನ್ನು ಎಲ್ಲರೂ ಗಮನಕ್ಕೆ ತಗೊಂಡು ಇದನ್ನು ಆರ್ಗನೈಸ್ ಸೆಕ್ಟರ್ ಆಗಿ, ಅಂದರೆ ಕೈಮಗ್ಗದ ಸೆಕ್ಟರ್ ಆಗಿ ಪರಿವರ್ತನೆಗೊಳ್ಳಲು ಸರ್ಕಾರಕ್ಕೆ ಒಂದು ಮನವಿ ಮಾಡುವುದು ಅಗತ್ಯ ಎಂದು ನನ್ನ ಭಾವನೆ. ಕೈಮಗ್ಗದವ್ರಿಗೆ ಯಾವುದೇ ರೀತಿಯ ತೊಂದರೆ ಬರಲ್ಲ ನಮ್ಮಿಂದ. ಯಾಕೆಂದರೆ ನಾವೆಲ್ಲ ಕೈಮಗ್ಗದವರು, ಹಿಂದೆ ಕೈಮಗ್ಗದವರಾಗಿದ್ದು ಈಗ ಅಪ್ಗ್ರೇಡೇಷನ್ ಆಗಿ ಪವರ್ಲೂಮ್ ಬಂದಿರೋದು. ನಾನು ಹೇಳ್ತಾ ಇರೋದು ಸಾಮಾನ್ಯ ನೇಕಾರ, ದೊಡ್ಡ ದೊಡ್ಡ ಮಿಲ್ಗಳಿಲ್ಲ, ಅವರೆಲ್ಲ ಮಿಲ್ ಸೆಕ್ಟರಲ್ಲಿ ಸೇರಿಕೊಂಡಿದ್ದಾರೆ. ಒಂದು ನನಗೆ ತಿಳಿದಂಗೆ ನಮ್ಮ ನೇಕಾರಿಕೆ ವೃತ್ತಿ 3 ಸೆಕ್ಟರ್ಗಳಲ್ಲಿದೆ. ಒಂದು ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್, ಮಿಲ್ ಸೆಕ್ಟರ್. ಕೈಮಗ್ಗ ಆರ್ಗನೈಸ್ ಸೆಕ್ಟರಲ್ಲಿದೆ, ವಿದ್ಯುತ್ ಮಗ್ಗ ಅನ್ಆರ್ಗನೈಸ್ ಸೆಕ್ಟರಲ್ಲಿದೆ, ಮತ್ತು ಮಿಲ್ಗಳು ಮಿಲ್ ಸೆಕ್ಟರಲ್ಲಿದೆ. ನಾವಿವಾಗ ಅನ್ಆರ್ಗನೈಸ್ ಸೆಕ್ಟರಿಂದ ಕೈಮಗ್ಗದ ಸೆಕ್ಟರ್ಗೆ ಪರಿವರ್ತನೆ ಮಾಡಿಕೊಳ್ಳಲು ಮನವಿ ಮಾಡಬೇಕು. ಹಾಗೂ ಸರ್ಕಾರದಿಂದ ಒಂದು ಜನಗಣತಿ ತೆಗೆದು ಎಷ್ಟು ಜನ ನಮ್ಮ ವಿದ್ಯುತ್ ನೇಕಾರರಿದ್ದಾರೆ, ನೇಕಾರಿಕೆ ಸಂಬಂಧಪಟ್ಟ ಕೆಲಸಗಳಲ್ಲಿದ್ದಾರೆ ಎನ್ನುವುದು ಒಂದು ಸರ್ವೆ ಮಾಡಬೇಕು. ಅದಕ್ಕೆ ತುಂಬ ಕಾಲ ಹಿಡಿಯುತ್ತೆ. ಅದರಿಂದ ನಾವು ಸ್ಥಳೀಯ ನೇಕಾರರು ಏನಿದ್ದೀವಿ, ನೇಕಾರ ಮುಖಂಡರು ಏನಿದ್ದೀವಿ, ನೇಕಾರ ರಾಜಕೀಯ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರ ಮುಖಾಂತರ ಸರ್ಕಾರಕ್ಕೆ ನಾವೇ ಖುದ್ದಾಗಿ ಸಂಘದ ಮುಖಾಂತರ ಒಂದು ಜನಗಣತಿಯನ್ನು ತೆಗೆದು ನಾವು ನೇಕಾರರು ಎಷ್ಟು ಜನ ಇದ್ದೀವಿ, ನೇಕಾರಕ್ಕೆ ಸಂಬಂಧಪಟ್ಟ ಕೆಲಸದವರು ಎಷ್ಟು ಜನ ಇದ್ದೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರಕ್ಕೆ ಅನುಕೂಲ ಆಗೋದರಿಂದಕ್ಕಿಂತ ನಮ್ಮ ನೇಕಾರರಿಗೆ ಅನುಕೂಲ ಆಗುತ್ತೆ. ಇವತ್ತು ನಮ್ಮ ನೇಕಾರರಿಗೆ ಕಷ್ಟವನ್ನು ಅರಿತು ರಾಜ್ಯ ಸರ್ಕಾರ ನೇಕಾರಿಕೆ ಪ್ಯಾಕೇಜ್ ಬಿಟ್ಟಾಗ ಅದು ನೇಕಾರರಿಗೆ ತಲುಪುತ್ತೆ. ಯಾಕೆಂದರೆ ನಾವು ನೇಕಾರರು ಅಂತ ಗುರುತಿಸ್ಕೊಳ್ಳೋಕ್ಕೂ ನಮ್ಮ ಹತ್ರ ಯಾವುದೇ ಇದಿಲ್ಲ. ಈಗಾಗಲೇ ನಾವು ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪವರ್ಲೂಮ್ ಕೋಆಪರೇಟಿವ್ ಸೊಸೈಟಿಯಿಂದ ಈ ರೀತಿ ಒಂದು ಅರ್ಜಿಯನ್ನು ರೆಡಿ ಮಾಡಿ ಗುರುತಿಸೋ ಕೆಲಸ ಶುರು ಮಾಡಿದ್ದೀವಿ. ನಾನು MS ನಾಗೇಂದ್ರ, ಮನೇರಘಟ್ಟ ರಸ್ತೆ, ಗೊಟ್ಟಿಗೆರೆ, ನೇಕಾರ ನಗರ, ಬೆಂಗಳೂರು. ಇದೇ ರೀತಿ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲರೂ ಸ್ಥಳೀಯರು ನೇಕಾರನ್ನು ಗುರುತಿಸೋ ಕೆಲಸ ಮಾಡಿದರೆ ನಮಗೆ ಆ ಪ್ಯಾಕೇಜ್ ದೊರೆಯುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಕೆಲಸವನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ನಾವು ನೇಕಾರಿಕೆ ಸಂಬಂಧಪಟ್ಟದ ಎಲ್ಲ ಒಂದು ಕಷ್ಟಗಳನ್ನು ಸರ್ಕಾರಕ್ಕೆ ಹೇಳಿ ಸರ್ಕಾರದಿಂದ ಪ್ಯಾಕೇಜ್ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ.
ದಯವಿಟ್ಟು ಇದನ್ನು ಎಲ್ಲರೂ ಮಾಡ್ತೀರಿ ಅಂತ ಒಂದು ನಂಬಿಕೆ ನನಗಿದೆ. ಜೈ ನೇಕಾರ, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.